ಪ್ರಮೋದ್ ಮಧ್ವರಾಜ್ ಸ್ವಾರ್ಥದ ರಾಜಕಾರಣಿ. ಮಧ್ವರಾಜ್ಗೆ ಅಧಿಕಾರದ ಬಾಜಲ್ ಹೆಚ್ಚಾತನಂದು ಒಡಿಪು ಶಾಸಕರು ರಘುಪತಿ ಭಟ್ರು ಪಂತಿರ ಒಡಿಪು ಬಿಜೆಪಿ ಆಫೀಸರ್ ಸುದ್ದಿ ಕೊಟ್ಟಡ ಪಾತಿರ್ದರ. ಒಡಿಪು ಶಾಸಕರು ರಘುಪತಿ ಭಟ್ರು ಗುರುವಾರ ಒಡಿಪು ಬಿಜೆಪಿ ಆಫೀಸರ್ ಸುದ್ದಿ ಕೊಟ್ಟಡ ಪಾತಿರ್ದು ಪ್ರಮೋದ್ ಮಧ್ವರಾಜರ್ನ ರಾಜಕೀಯ ನಡೆದು ಕಾಂಗ್ರೆಸ್ನ ನಿಜವಾಯಿನ ಕಾರ್ಯಕರ್ತರಿಗೆ ಬೇಜಾರು ಉಂಟು ಮಲ್ತದಂಡ. ಒಡಿಪುಡು ಜೆಡಿಎಸ್ ಒವ್ವೇ ಪಂಚ ಸದಸ್ಯರಿಜ್ಜಿ ಅಂಚಾದ ನಿಜವಾಯಿನ ಕಾಂಗ್ರೆಸ್ ಓಟ್ ಬಿಜೆಪಿಗೆ ಬರ್ಪುಂಡು ಪಂಡೇರ. ಓಟುಡ್ದು ಬಕ್ಕ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ ಜೆಡಿಎಸ್ ಬೆರಕೆದ ಶಾಲ್ ಪಾಡೊಂದು ಪೋಯರ ಓಟು ಗುಂತಿನ 24 ಗಂಟೆಲ ವರೆನ ಕೆಕ್ಕಲ್ಡು ಅಂತಂದು ಕರಾವಳಿ ಜನಕ್ಲೆಗೂ ತಿಳುವಳಿಕೆ ಇಜ್ಜಿಂದ ಪಂತಿನ ದೋಸ್ತಿ ಸರ್ಕಾರ ಕರಾವಳಿದ ಜನಕ್ಲೆಗ ಅನ್ಯಾಯ ಆತದ. ಮುಖ್ಯಮಂತ್ರಿ ಮಾಫ್ ಕೇನೋಡು ಕ್ಷಮೆ ಕೇನ್ ಪಾವನ ಜವಾಬ್ದಾರಿ ಪ್ರಮೋದ್ ಮಧ್ವರಾಜ್ ಮಿತ್ತುಂಡು ರಘುಪತಿ ಭಟ್ರು ಪಂಡಿರ. ವಿಶೇಷವಾಗಿ ಪ್ರಮೋದ್ ಮಧ್ವರಾಜರು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳುವಂತ ಅಭಿಪ್ರಾಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ವಿಶೇಷವಾಗಿ ನೈಜ ಕಾಂಗ್ರೆಸ್ಸಿಗರಲ್ಲಿ ಬಹಳ ದಟ್ಟವಾಗಿ ಮನದಿರುವುದನ್ನು ನಾವು ನೋಡಿದ್ದೇವೆ. ಕಾರಣ ಅಂತ ಹೇಳಿದ್ರೆ ಪ್ರಮೋದ್ ಮಧ್ವರಾಜರು ತನ್ನ ಅಧಿಕಾರದ ಆಸೆಗೋಸ್ಕರ ತಾನು ತನ್ನನ್ನು ಶಾಸಕ ಮಾಡಿದಂಥ, ತನ್ನನ್ನು ಸಂಸದೀಯ ಕಾರ್ಯದರ್ಶಿ ಮಾಡಿದಂಥ, ಪ್ರಥಮ ಬಾರಿಗೆ ಶಾಸಕನಾದಾಗ ನನ್ನನ್ನು ರಾಜ್ಯ ಮಂತ್ರಿ ಮತ್ತು ಕ್ಯಾಬಿನೆಟ್ ಮಂತ್ರಿ ಮಾಡಿದಂಥ ಒಂದು ಪಕ್ಷಕ್ಕೆ ದ್ರೋಹ ಮಾಡಿದಂತಹದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹೇಳುವಂತಹದ್ದನ್ನು ನೈಜ ಕಾಂಗ್ರೆಸ್ಸಿಗರು ಮಾತಾಡ್ತಾರೆ.